ಗೈಸ್, ವೆಲ್ಕಮ್ ಟು ಎ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಟಾಪಿಕ್ ಏನಪ್ಪ ಅಂತ ಅಂದರೆ, ಫೋನ್ ಕೀಪ್ಯಾಡ್ನಲ್ಲಿ ಕಲರ್ಫುಲ್ ಆದ ಕೀಬೋರ್ಡ್ನ ಹೇಗೆ ಸೆಟ್ ಮಾಡೋದು ಅಂತ ನೋಡಿ. ಈ ಥರ ಕಲರ್ಫುಲ್ ಆದ ಕೀಪ್ಯಾಡ್ನ ಹೇಗೆ ಸೆಟ್ ಮಾಡೋದು ಅಂತ, ಇದೇ ಥರ ಸುಮಾರು ಕಲರ್ಫುಲ್ ಆದ ಕೀಬೋರ್ಡ್ನ ನೀವು ಕೀಪ್ಯಾಡ್ನ ನೀವು ಸೆಟ್ ಮಾಡ್ಕೋಬೋದು. ಸೊ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೀಪ್ಯಾಡು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಅಂತೂ ತುಂಬ ಮುಖ್ಯ. ಸೊ ವಿಡಿಯೋನ ಕಡೆ ತನಕ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಗೈಸ್. ಫಸ್ಟು ನೀವು ಒಂದು ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಆ್ಯಪ್ ಲಿಂಕ್ನ. ಹೋಗಿ ಚೆಕ್ಔಟ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ದ ತಕ್ಷಣ ನಿಮ್ಗೆ ಈ ಥರ ಒಂದು ಇಂಟರ್ಫೇಸಲ್ಲಿ ಓಪನ್ ಆಗುತ್ತೆ. ಆ್ಯಪ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಎನೇಬಲ್ ಕೀಬೋರ್ಡ್ ಮೇಲೆ ಕ್ಲಿಕ್ ಮಾಡಿ, ಗಾಟ್ ಇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದಾದಮೇಲೆ ನಿಮಗೆ ಪರ್ಮಿಷನ್ ಕೇಳುತ್ತೆ, ಅಲೋ ಮಾಡಿ. ಅದಾದಮೇಲೆ ಇದು ಮೇನ್ ಸೆಟ್ಟಿಂಗು. ಇಲ್ಲಿ ನಿಮಗೆ ಚೇಂಜ್ ಕೀಬೋರ್ಡ್ ಅಂತ ಬರುತ್ತೆ, ಇಲ್ಲಿ Gboard ಅಂತ ಇರುತ್ತೆ. ಸೊ ನೀವು ಯಾವ ಕೀಪ್ಯಾಡ್ ಯೂಸ್ ಮಾಡ್ತಿರ್ತೀರೋ ಅಲ್ಲಿ ಆ ಆಪ್ಷನ್ಗೆ ಬರುತ್ತೆ. ಅದನ್ನು ಬಿಟ್ಟು ಇಂಗ್ಲೀಷ್ ಇಂಡಿಯಾ ಅಂತ ಇದೆಯಲ್ಲ, ನಿಯಾನ್ ಲೆಟ್ ಕೀಬೋರ್ಡ್ ಅಂತ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಆ್ಯಡ್ ಓಪನ್ ಆಗುತ್ತೆ. ಆ್ಯಡ್ ಆದಮೇಲೆ ಕ್ಲೋಸ್ ಮಾಡಿ. ಅದಾದಮೇಲೆ ಪರ್ಮಿಷನ್ ಎಲ್ಲ ಅಲೋ ಮಾಡಿ. ಆ್ಯಡ್ ಎಲ್ಲ ಆದಮೇಲೆ ನಿಮ್ಗೆ ಇಲ್ಲಿ ಈ ಥರ ಒಂದು ಆ್ಯಪ್ ಓಪನ್ ಆಗುತ್ತೆ. ಇಲ್ಲಿ ಥೀಮ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎಷ್ಟೊಂದು ಆಪ್ಷನ್ಗಳು ಬರುತ್ತೆ ನೋಡಿ. ಎಷ್ಟೊಂದು ಆಪ್ಷನ್ಗಳು ಬರುತ್ತೆ, ಎಲ್ಲ ಫ್ರೀನೇ. ನಿಮ್ಗೆ ಯಾವುದು ಬೇಕಾದ್ರೂ ಸೆಟ್ ಮಾಡ್ಕೋಬೋದು, ಅದರಲ್ಲಿ ಏನಿಲ್ಲ. ಈಗ ನಾನು ಜಸ್ಟ್ ಒಂದು ಸೆಟ್ ಮಾಡಿ ತೋರಿಸ್ತೀನಿ. ಮತ್ತು ಇಲ್ಲಿ ಇದು ಫ್ರೀ, ಇದು ಟ್ರೆಂಡಿಂಗ್. ಯಾವುದು ಟ್ರೆಂಡಿಂಗಲ್ಲಿದೆಯೋ ಅದು ಬರುತ್ತೆ. ಇದು ಪ್ರೀಮಿಯಮ್, ಇದು ನೀವು ಪರ್ಚೇಸ್ ಮಾಡಬೇಕಾಗುತ್ತೆ ನೋಡಿ. ಇವೆಲ್ಲ ಪ್ರೀಮಿಯಮ್ಮು. ನೀವು ಯಾವ್ದನ್ನ ಫೇವ್ರೇಟಾಗಿ ಸೆಟ್ ಮಾಡಿರ್ತೀರೋ ಅದು ಇಲ್ಲಿ ಬರುತ್ತೆ. ಈಗ ನಾನು ಟ್ರೆಂಡಿಂಗಲ್ಲಿ ಹೋಗಿ ಒಂದು ಚೆನ್ನಾಗಿರೋ ಕೀಪ್ಯಾಡ್ನ ಸೆಟ್ ಮಾಡ್ತೀನಿ. ಈಗ ನೋಡಿ, ನನಗೆ ಇದಿಷ್ಟ ಆಯಿತು. ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಒಂದು ಇಂಟರ್ಫೇಸಲ್ಲಿ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಸ್ಪೀಡ್ ಕಲರ್ ಅಂತ ಇದೆಯಲ್ಲ, ಅದನ್ನು ನೀವು ಈ ಪಾಯಿಂಟಲ್ಲಿ ಇಟ್ಕೊಳ್ಳಿ. ಈ ಸೆಂಟ್ರಲ್ಲಿ ಇರುತ್ತೆ, ಈ ಪಾಯಿಂಟಲ್ಲಿ ಇಟ್ಕೊಳ್ಳಿ. ನೋಡಿ ಎಷ್ಟು ಸ್ಪೀಡಾಗಿ ಹೋಗ್ತಾಯಿದೆ. ಅದೇ ನೀವು ಕಮ್ಮಿ ಇಟ್ಕೊಂಬಿಟ್ರೆ ನೋಡಿ ಈ ಥರ. ಸೊ ಸ್ಪೀಡಾಗಿ ಇಟ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ಮತ್ತು ರೇಂಜ್ ಕಲರ್ ಅಂತ ಇದೆ, ಅದು 2 ಪಾಯಿಂಟಲ್ಲಿ ಇಟ್ಕೊಳ್ಳಿ ನೋಡಿ. ಈಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅದಾದಮೇಲೆ ಇಲ್ಲಿ ನೀವು ಗೆಟ್ ಥೀಮ್ ಅಂತ ಹೊಡೀರಿ. ಗೆಟ್ ಥೀಮ್ ಅಂತ ಪ್ರೆಸ್ ಮಾಡಾದಮೇಲೆ ಅಪ್ಲೈಡ್ ಥೀಮ್ ಸಕ್ಸಸ್ಫುಲ್ ಈಗ ಅಪ್ಲೈಡ್ ಆಗಿದೆ. ಇದನ್ನು ನೀವು ಫೇವ್ರೇಟ್ ಮಾಡ್ಕೋಬೇಕು ಅಂತ ಅಂದರೆ ಇಲ್ಲಿ ನೀವು ಆರ್ಟ್ ಸಿಂಬಲ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಫೇವ್ರೇಟ್ ಲಿಸ್ಟಲ್ಲಿ ಸೇವ್ ಆಗಿದೆ ಅನ್ಬೋದು. ಸೊ ಅದಾದಮೇಲೆ ಬ್ಯಾಕ್ ಬಂದಾದಮೇಲೆ ನಿಮಗೆ ಇಲ್ಲಿ ಒಂದು ಆ್ಯಡ್ ಸಿಗುತ್ತೆ, ಲಾಂಗ್ ಮಾಡ್ಕೊಳ್ಳಿ. ನೋಡಿ ಫೇವ್ರೇಟಲ್ಲಿ ಸೇವ್ ಮಾಡಿದ್ದಲ್ಲ, ಇಲ್ಲಿ ಬಂದು ನೋಡಿ ಸೇವ್ ಆಗಿದೆ. ಈ ಥರ ನೀವು ಸೆಟ್ ಮಾಡ್ಕೋಬೋದು. ಈಗ ಬ್ಯಾಕ್ ಬಂದು ನೀವು ವಾಟ್ಸಪ್ಗೆ ಬನ್ನಿ ನೋಡಿ. ವಾಟ್ಸಪ್ಗೆ ಬಂದು ನೋಡಿ, ಈಗ ನೀವು ಮೆಸೇಜ್ ಮಾಡ್ಬೋದು ನೋಡಿ. ನಾನು ಮೆಸೇಜ್ ಮಾಡ್ತೀನಿ. ನನ್ನ ಕೀಪ್ಯಾಡ್ ನೋಡಿ, ಈಗ ನೋಡಿ ಈ ಥರ ಇರುತ್ತೆ ನೋಡಿ ಗೈಸ್. ಈ ಥರ ನಿಮ್ಮ ಕೀಪ್ಯಾಡಲ್ಲಿ ಈ ಥರ ಕಲರ್ಫುಲ್ಲಾದ ಕೀಬೋರ್ಡ್ನ ನೀವು ಸೆಟ್ ಮಾಡ್ಕೋಬೋದು. ಯಾವ ಫೋನ್ ಬೇಕಾದ್ರೂ ನೀವು ಸೆಟ್ ಮಾಡ್ಕೋಬೋದು. ಯಾರೇ ನೋಡಿದ್ರು ಚೆನ್ನಾಗಿ ಅನಿಸುತ್ತೆ, ನೋಡಿದಾಗ ಚೆನ್ನಾಗಿ ಕಾಣುತ್ತೆ. ನಿಮ್ಮ ಫೋನಲ್ಲಿ ಕೂಡ ಸೆಟ್ ಮಾಡ್ಕೋಬೋದು. ಸಿಂಪಲ್ ಟ್ರಿಕ್ ಅಷ್ಟೇ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ. ಸೊ ಈ ಟ್ರಿಕ್ ನಿಮಗೇನಾದರೂ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಇದೇ ಥರ ಮುಂದಿನ ವಿಡಿಯೋದಲ್ಲೂ ನಾನು ಮೊಬೈಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಮತ್ತು ಟೆಕ್ನಾಲಜಿ ವಿಡಿಯೋಗಳ ಬಗ್ಗೆ ವಿಡಿಯೋ ಮಾಡ್ತಾಯಿರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಗಾಯ್ಸ್.